ಸದ್ಯೋಜಾತ ಭಟ್ ಇವರ ಮಾಗಧೆಯ ಕೃತಿ ಅನಾವರಣ ಕುಂದಾಪುರ ಜೂನಿಯರ್ ಕಾಲೇಜು ಆವರಣದ ಕಲಾಮಂದಿರದಲ್ಲಿ ಜರುಗಿತು. ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಕೃತಿಕಾರರ ಪರಿಚಯ ಮಾಡಿ ಮಾತನಾಡಿ, ಸದ್ಯೋಜಾತರು ಬರೆದ ಎಲ್ಲ ಕೃತಿಗಳು ಅಧ್ಯಯನ ಯೋಗ್ಯವಾಗಿದೆ. ರಾಷ್ಟ್ರೀಯತೆ ಚಿಂತನೆ ಇದೆ. ಇವರ ಯಾವ ಕೃತಿಗೆ ಕೂಡ ಟೀಕೆ ಮಾಡುವವರೇ ಇಲ್ಲ. ಇವರು ಕನ್ನಡಿಗರು, ನಮ್ಮ ಜಿಲ್ಲೆಯವರು ಎನ್ನಲು ಹೆಮ್ಮೆ ಎಂದರು. ಲೇಖಕ ರಂಗಕರ್ಮಿ ಎಸ್.ಎನ್. ಸೇತುರಾಮ್ ಕೃತಿಯನ್ನು ಅನಾವರಣಗೊಳಿಸಿ ಮಾತನಾಡಿ, ನಮ್ಮ ಕೆಲವರು ಬರೆದ ಪುಸ್ತಕವನ್ನು ಓದಿ ನಾನು ದೇಶ ಸಂಸ್ಕೃತಿಯ ಬಗ್ಗೆ ನಾನು ಕೂಡ ಭಾರತೀಯತೆಯನ್ನು ನಿಂದಿಸಿದ್ದೆ. ಆದರೆ ಸದ್ಯೋಜಾತ ಭಟ್ಟರ ಒಡನಾಟದಿಂದ ರಾಷ್ಟ್ರೀಯತೆಯ ಅರಿವಾಗಿದೆ. ಭಾರತ ಯಾವಾಗಲೂ ಸಂಪದ್ಭರಿತ ಮತ್ತು ಸಂಪನ್ಮೂಲ ಭರಿತವಾಗಿದ್ದ ಕಾರಣ ವಿದೇಶಿಯರು ಇಲ್ಲಿ ಆಳ್ವಿಕೆ ಮಾಡಿ ದೋಚಿಕೊಂಡು ಹೋಗಲು ಕಾರಣವಾಗಿದೆ. ಭಾರತೀಯರು ಭಾರತೀಯತೆಯನ್ನು ತಿಳಿಯಲು ಇವರ ಪುಸ್ತಕಗಳು ಸಹಕಾರಿಯಾಗಲಿವೆ ಎಂದರು. ಶಿಲೆಗಳೊಳಗಿನ ಸತ್ಯ ಕಾಲಯಾನ. ಸಾಮಾನ್ಯವಾಗಿ ಕೊನೆಯ ಭಾಷಣಕಾರನಾಗಿ ನನ್ನನ್ನು ಕರೀತಿದ್ರು. ಒಂಥರ ಸೌಕರ್ಯವೂ ಆಗಿತ್ತು. ಯಾಕಂದರೆ ಜನಗಳು ಹೊರಡೋ ಮೂಡಲ್ಲಿರ್ತಾರೆ. ಹೇಳಬಹುದಾದನ್ನೆಲ್ಲ ಮೊದಲಿನ ಭಾಷಣಕಾರರು ಹೇಳಿದ್ರು. ನೀರು ಕುಡಿಯೋದಕ್ಕೆ ಅದೇನೋ ಅರವಟ್ಟಿಗೆನೋ ಏನೋ ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಅದೇ ಮಾಡ್ತಾ ಇದ್ರು. ತಪ್ಪದು ಅಂತ ಅದಕ್ಕೆ ಅವರಂದ್ರು, ಸ್ವಾಮಿ ಅವರು ಕಟ್ಟಿದ್ರು, ಇನ್ನೊಂದು ಅವರು ಕಟ್ಟಿದ್ರು. ನನ್ನ ಹಣೆ ಬರ ಬಂದದ್ದು ಏನಂದ್ರೆ ಅದೆಲ್ಲ ಇಲ್ಲಿ ಯಾಕೆ ಕಟ್ಟಿದ್ರು, ಅಲ್ಲೇ ಕಟ್ಕೋಬಹುದಿತ್ತಲ್ಲ. ಬಹಳ ಹೆಮ್ಮೆಯ ಸಂಗತಿ ಏನು ಅಂತ ಕೇಳಿದ್ರೆ, ಸದ್ಯೋಜಾತ ಭಟ್ರು ಬರೆದಂತ ಯಾವುದೇ ಒಂದು ಲೇಖನಗಳಿಗೆ ಅಥವಾ ಯಾವುದೇ ಒಂದು ಪುಸ್ತಕಗಳಿಗೆ ಟೀಕೆ ಟಿಪ್ಪಣಿಯನ್ನು ಮಾಡೋದಕ್ಕೆ ಒಬ್ಬನೇ ಒಬ್ಬ ಎಡಪಂಥಿ ಇರುವುದು ಅಥವಾ ಇನ್ಯಾವುದೋ ರಾಷ್ಟ್ರ ವಿರೋಧಿ ಶಕ್ತಿಗಳು ಬರೋದಿಲ್ಲ. ಕಾರಣ ಏನು ಕೇಳಿದ್ರೆ, ಒಂದೊಂದು ಲೇಖನದ ಹಿಂದೆ, ಒಂದೊಂದು ಕೃತಿಗಳ ಹಿಂದೆ ಅಷ್ಟು ಅಧ್ಯಯನ ಇದೆ. ಆ ಅಧ್ಯಯನದ ಬಲದಲ್ಲಿ ಬರೆದಂತಹ ಕೃತಿಗಳು ಇವತ್ತು ನಾವು ನೋಡಬಹುದು. ಪ್ರತಿಯೊಂದು ಪುಸ್ತಕಗಳನ್ನ ಅಥವಾ ಪ್ರತಿಯೊಂದು ಇತಿಹಾಸದ ಲೇಖನಗಳನ್ನು ಬರೆಯುವಾಗ ಯಾವುದು ವಿದೇಶದ ಬರಹಗಳನ್ನು ಕೋಟ್ ಮಾಡ್ತಾರೆ. ನಮ್ಮ ಯಾವುದು ಚರಿತ್ರೆ ಅನ್ನುವಂಥ ಪುಸ್ತಕದಲ್ಲಿ ಒಂದು ಕಡೆ ಅವರು ಬರೀತಾರೆ, ಮ್ಯಾಕ್ಸ್ ಮುಲ್ಲರ್, ಆಷಾಢ ಭೂತಿ ಮ್ಯಾಕ್ಸ್ ಮುಲ್ಲರ್ ಅಂತ ಅವರು ಬರೀತಾರೆ. ಅದರಲ್ಲಿ ಮೆಗಸ್ತಾನಿಸ್ನ ಇಂಡಿಕಾವನ್ನು ಇಟ್ಟುಕೊಂಡು ನಮ್ಮವರು ಬೇಕಿದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತನಾಡ್ತಾರೆ. ಆ ಮೆಗಸ್ತಾನಿಸ್ನ ಇಂಡಿಕಾದಲ್ಲಿ ಬಹಳ ಚೆನ್ನಾಗಿ ಅವನು ಎಷ್ಟು ಚೆನ್ನಾಗಿದೆ ಅಂದ್ರೆ ಮಕ್ಕಳ ಕಾಮಿಕ್ಸ್ ಕಥೆಗಳು ಕೂಡ ಅದರ ಎದುರು ಏನೂ ಇಲ್ಲ. ಅವನು ಹೇಳ್ತಾನೆ, ಇಲ್ಲಿ ಆರೇ ವರ್ಷಕ್ಕೆ ಮಕ್ಕಳೆಲ್ಲ ಇದಂತ ಆ ಮಾಗಧೆಯ ಆ ಮಹಾಭಾರತದಲ್ಲಿ ಬರುವಂತ ಮಾಗಧ, ಈ ಎರಡೂ ಕೂಡ ಒಂದು ರೀತಿಯಲ್ಲಿ ಅದರ ಮಧ್ಯೆ ಇರುವಂತಹ ಸಂಬಂಧಗಳೇನು. ನಾವು ಯುಧಿಷ್ಠಿರನ ಸ್ವರ್ಗಾರೋಹಣದ ನಂತರ ಲೌಕಿಕಾಬ್ದ ಶಕೆ ಆರಂಭ ಆಯಿತು, ಯುಧಿಷ್ಠಿರ ಶಕೆ ಆರಂಭ ಆಯಿತು. ಮುಖ್ಯ ಆಯ್ತು. ಯಾಕೆ ಅಂತಂದ್ರೆ ಈ ದೇಶ ಅನ್ನೋದು ಸಂಪತ್ತು ಭರಿತವಾದ ಯಾವುದೋ ಒಂದು ನದಿಯಲ್ಲಿ ತೇಲ್ತಾ ಇದ್ದ ಗೆಣಸು. ಆರ್ಯರು ಮೊದಲು ಬಂದು ಆಕ್ರಮಿಸ್ಕೊಂಡು ಅವ್ರಿಗೆ ಎಷ್ಟು ಬೇಕು ಅಷ್ಟು ತಿಂದ್ರು. ನಂತರ ಇನ್ನೊಬ್ಬರು ರಾಜರು ಬಂದ್ರು, ಅವರು ತಿಂದ್ರು. ನಂತರ ಮತ್ತೊಬ್ಬರು ಬಂದ್ರು, ಅವರು ತಿಂದ್ರು. ಇದು ಯಾರದ್ದು ಅಲ್ಲ, ಛತ್ರ ಇದು. ಹಾಗಾಗಿ ನೀವು ನಂದು ನಿಮ್ದು ಅಂತ ಹೊಡೆದಾಡಬೇಡಿ. ಈ ಐಡೆಂಟಿಟಿ ಸಾಯಲಿಕ್ಕೆ ಮಾತ್ರ ಆರ್ಯ ದ್ರಾವಿಡ ಬಂದೇ ಹೊರತು ಆರ್ಯರು ಅಂದ್ರೆ ಅದು ಬೇರೆನೆ ಅಂತ ಕರೀತದ್ದೇ ಆ ಕಾರಣಕ್ಕೆ ಅಂತ. ನೀವು ಡಿಸ್ಕವರಿ ಪ್ಲಸ್ ಅನ್ನು ನೋಡಿದ್ರೆ ಅಲ್ಲಿ ಸಿನೋಲಿ ಅಂತ ಒಂದು ಜಾಗದಲ್ಲಿ ಉತ್ಖನನ ನಡೆದದನ್ನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಇದೆ. ಮನೋಜ್ ಬಾಜ್ಪೇಯಿ ನರೇಟ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಒಂದ್ಸರಿ ನೋಡಿ. ಆ ಸಿನೋಲಿ ಅನ್ನೋ ಜಾಗ ಡೆಲ್ಲಿ ಮತ್ತು ಉತ್ತರ ಪ್ರದೇಶ ಬಾರ್ಡರ್ನಲ್ಲಿ ಇದೆಯಂತೆ. ಇರೋದು ಆ ಜಾಗ ಇರೋದು ಅಲ್ಲಿ ಉತ್ಖನನ ನಡೆದಾಗ 5,000 ವರ್ಷದ ಹಿಂದಿನದು ಸಿಕ್ಕಿದೆ. ಏನ್ ಸಿಕ್ಕಿದೆ? ರಥಗಳು ಸಿಕ್ಕಿದೆ ಅಂತ. ನಮ್ಮಲ್ಲಿ ಹಿಸ್ಟೋರಿಯನ್ಸ್ ಏನ್ ಮಾಡಿದ್ರು ಅಂತಂದ್ರೆ, ನಮಗೆ ಕುದುರೆ ಬಂದದ್ದೇ ಮಧ್ಯ ಏಷ್ಯಾದಿಂದ. ಮಹಾಭಾರತ ಯುದ್ಧದಲ್ಲಿ ಕುದುರೆಗಳ ಬಗ್ಗೆ ಮಾತಾಡ, ಕುದುರೆಗಳೇ ಅಂತ ಏನು ಮಹಾಭಾರತ ಯುದ್ಧ ಅನ್ನೋದನ್ನು ಯಾರು ಹೇಳಿದ್ದಿದೆ ನನಗೆ. ಆದ್ರೆ ಇಲ್ಲಿ ಸಿನೋಲಿನಲ್ಲಿ ಉತ್ಖನನ ನಡೆದಾಗ ರಥಗಳು ಸಿಕ್ಕಿವೆ. ಆ ರಥಗಳನ್ನ ಏನು ಕೈಗೆ ಹಿಡ್ಕೊಂಡು ಓಡ್ತಾ ಇದ್ರ?